ಇನ್ನು ರಾಜ್ಯದಲ್ಲಿ ಮುಸ್ಲಿಮರ ಮೇಲೆ ದೌರ್ಜನ್ಯಗಳಾಗ್ತಾ ಇವೆ. ವಕ್ಫ್ ಆಸ್ತಿ ಕಬಳಿಕೆ ವರದಿ ಅನುಷ್ಠಾನ ಮಾಡದೇ ಇರುವ ಬಗ್ಗೆ ಬಿಜೆಪಿ ಮುಖಂಡ ಅನ್ವರ್ ಮಾಣಿಪಾಡಿ ಅವರು ಮಾಡಿರುವ ಆರೋಪದ ಬಗ್ಗೆ ಪ್ರತಿಕ್ರಿಯಿಸಿದವರು, ಅನ್ವರ್ ಮಾಣಿಪಾಡಿ ಅವರನ್ನ ಕರೆಸಿ ಮಾತನಾಡ್ತೇನೆ. ಅವರು ಯಾವ ಹಿನ್ನೆಲೆಯಲ್ಲಿ ಮಾತನಾಡಿದ್ದಾರೆ ಎಂಬುದನ್ನು ತಿಳಿದುಕೊಳ್ತೇನೆ. ಅವರ ಅತೃಪ್ತಿ ಬಗ್ಗೆ ಗೊತ್ತಿಲ್ಲ. ಯಾವ ಧರ್ಮದವರನ್ನ ಸೈಡ್ಲೈನ್ ಮಾಡೋದಿಲ್ಲ. ಯಾವುದೇ ಧರ್ಮದ ಬಗ್ಗೆ ಪೂರ್ವಾಗ್ರಹ ಇಲ್ಲ. ಆದರೆ ಸಮಾಜದ್ರೋಹಿ ಕಾನೂನು ಬಾಹಿರ ವಿಚಾರಗಳಲ್ಲಿ ಬಿಡೋದಿಲ್ಲ ಎಂದಿದ್ದಾರೆ. ಗೊತ್ತಿಲ್ಲ ಅವ್ರಿಗೇನು ಅತೃಪ್ತಿ ಆಗಿದೆ ಅಂತೇಳಿ ನನಗೆ ಗೊತ್ತಿಲ್ಲ. ಯಾವ ಧರ್ಮದವ್ರನ್ನೂ ಕೂಡ ಸೈಡ್ಲೈನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಈ ದೇಶದಲ್ಲಿ ಸಂವಿಧಾನದತ್ತವಾಗಿ ನಾವೆಲ್ಲ ಧರ್ಮದವರು ಒಟ್ಟಾಗಿ ಬದುಕಿದ್ದೇವೆ, ಒಟ್ಟಾಗಿ ಬಾಳಬೇಕು. ಯಾರು ಸಮಾಜ ವಿದ್ರೋಹಿ ಕೆಲಸ ಮಾಡ್ತಾ ಇದ್ದಾರೆ, ಕಾನೂನು ಬಾಹಿರವಾದಂಥ ಕೃತ್ಯ ಮಾಡ್ತಾ ಇದ್ದಾರೆ, ಸಂವಿಧಾನ ವಿರೋಧಿಯಾಗಿದ್ದಾರೆ, ಅವರು ಆ ಧರ್ಮ ಈ ಧರ್ಮ ಅಂತೇಳಿ ಹೇಳಿಲ್ಲ, ಅವರಿಗೆ ಕಾನೂನು ಕ್ರಮ ಆಗುತ್ತೆ. ಅಷ್ಟು ಬಿಟ್ಟು ಬೇರೆ ಏನಿಲ್ಲ. ಯಾವುದೇ ಒಂದು ಧರ್ಮನ ಪ್ರಿಜುಡೀಸ್ ಆಗಿ ನೋಡುವಂಥ ಅವಶ್ಯಕತೆ ಇಲ್ಲ. ನಮ್ಮದು ಸರ್ಕಾರ ಅಂತೂ ಆ ರೀತಿ ನೋಡೋದಿಲ್ಲ. ಅದ್ರ ಬಗ್ಗೆ ಪ್ರೋಸೆಸ್ ಆಗ್ತಾಯಿದೆ. ಅದು ನನ್ನ ಗೃಹ ಇಲಾಖೆ ವ್ಯಾಪ್ತಿಗೆ ಬರದೇ ಇರೋದ್ರಿಂದ ನಾನು ಹೆಚ್ಚು ಅಧ್ಯಯನ ಮಾಡಲಿಲ್ಲ. ಅನ್ವರ್ ಮಾಣಿಪಾಡಿ ಅವರು ಇವತ್ತು ಹೇಳಿದ್ದಾರೆ, ಸರ್ಕಾರದ ಲೆವೆಲಲ್ಲಿ ನಾವು ಚಿಂತನೆ ನನಗೆ ಬರಲಿಲ್ಲ, ಇನ್ನೂ ನಾನು ನೋಡಲಿಲ್ಲ. ಬಂದಿದ್ದರೆ ನಾನು ಭಾಳ ಸೀರಿಯಸ್ ಆಗಿ ತೊಗೊಳ್ತೀನಿ.